ತನ್ನನ್ನು ತಾನೇ ಮದುವೆಯಾಗುವುದಾಗಿ ಹೇಳಿಕೆ ನೀಡುವ ಮೂಲಕ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದ ಗುಜರಾತ್ನ ವಡೋದರಾದ ಯುವತಿ ನಿಗದಿಗಿಂತ 3 ದಿನ ಮುನ್ನವೇ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾಳೆ. ಕೆಂಪು ಬಣ್ಣದ ಉಡುಗೆಯಲ್ಲಿ ವಧುವಿನ ಅಲಂಕಾರದಲ್ಲಿ 24 ವರ್ಷದ ಕ್ಷಮಾ ಬಿಂದು ತನ್ನ ಮದುವೆಯಾಯಿತು ಅಂತ ಹೇಳಿಕೊಂಡಿದ್ದಾಳೆ. ನಾನು ಕೊನೆಗೂ ವಿವಾಹಿತ ಮಹಿಳೆ ಎನಿಸಿಕೊಂಡಿರುವುದಕ್ಕೆ ಬಹಳ ಸಂತೋಷವಾಗುತ್ತಿದೆ ಅಂತ ಆಕೆ ತಿಳಿಸಿದ್ದಾಳೆ. ಮದುವೆಯ ಎಲ್ಲ ಸಂಪ್ರದಾಯ ಹಾಗೂ ವಿಧಾನಗಳನ್ನು ಅನುಸರಿಸಬೇಕು. ತಾನು ವಿವಾಹಿತ ಆಗಬೇಕು, ಆದರೆ ಅದು ಗಂಡಿನ ಜೊತೆಗಲ್ಲ, ತನ್ನನ್ನು ತಾನು ಮದುವೆಯಾಗುವುದಾಗಿ ಅಂತ ಹೇಳಿಕೊಂಡಿತ್ತು. ಅದರಂತೆ ಮಂತ್ರೋಚ್ಚಾರ, ಸಪ್ತಪದಿ ಸಂಪ್ರದಾಯಗಳನ್ನು ಅನುಸರಿಸಿ ಮದುವೆಯ ಮನೆಯಂತೆ ಇರುವ ವಾತಾವರಣದಲ್ಲಿ ಕ್ಷಮಾ ಬಿಂದು ತನ್ನ ಮಾತಿನಂತೆ ಸ್ವಯಂ ವಿವಾಹವಾಗಿದ್ದಾಳೆ. ಜೂನ್ 11ರಂದು ದೇವಸ್ಥಾನದಲ್ಲಿ ಮದುವೆಯಾಗುವುದಾಗಿ ಆಕೆ ಈ ಮೊದಲು ಘೋಷಿಸಿಕೊಂಡಿತ್ತು. ಆದರೆ ಇದು ವಿವಾದ ಸೃಷ್ಟಿಸಿತ್ತು. ದೇವಸ್ಥಾನದಲ್ಲಿ ಮದುವೆಯಾಗಲು ಬಿಡುವುದಿಲ್ಲ ಅಂತ ಸ್ಥಳೀಯ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ಈಗ ವಡೋದರಾದ ಗೋತ್ರಿ ಪ್ರದೇಶದಲ್ಲಿನ ಆಕೆಯ ಮನೆಯಲ್ಲಿ 40 ನಿಮಿಷಗಳ ಈ ಮದುವೆ ಆಚರಣೆ ನಡೆದಿದೆ.